ನಮಸ್ಕಾರ. ಕೊರೋನಾ ಎಚ್ಚರ ಈಗಿನ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಮಹಾಮಾರಿಗೆ ಮೊದಲ ಬಲಿಯಾಗಿದೆ ಎನ್ನುವಂತಹ ಆಘಾತಕಾರಿ ಮಾಹಿತಿ ಇದೀಗ ಬಹಿರಂಗ ಆಗ್ತಾ ಇದೆ. ಕೊರೋನಾ ಮಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಲಿಯಾಗಿದೆ. ಬಂಟ್ವಾಳ ಮೂಲದ ಮಹಿಳೆ ಕೋವಿಡ್-19ಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಆಘಾತಕಾರಿ ಮಾಹಿತಿ ಇದೀಗ ಜಿಲ್ಲಾಡಳಿತದಿಂದ ಬಹಿರಂಗಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಮೂಲದ 50 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ಉಸಿರಾಟದ ತೊಂದರೆಯಿಂದ ಬಂಟ್ವಾಳದ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ರು. ಅಲ್ಲಿಂದ ಕೋವಿಡ್ ಆಸ್ಪತ್ರೆಗೆ ಅವರನ್ನ ರವಾನೆ ಮಾಡಲಾಗಿತ್ತು. ಚಿಕಿತ್ಸೆಗಾಗಿ ಐಸಿಯುನಲ್ಲಿ ಇಟ್ಟು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಥ್ರೋಟ್ ಸ್ವಾಬ್ ಅನ್ನ ಕಟ್ ಮಾಡಿಕೊಂಡು ಲ್ಯಾಬ್ಗೆ ಕಳುಹಿಸಲಾಗಿತ್ತು. ರಿಪೋರ್ಟ್ಗಾಗಿ ವೆಯ್ಟ್ ಮಾಡಲಾಗ್ತಾ ಇತ್ತು. ಆದ್ರೆ ಇವತ್ತು ಬೆಳಗ್ಗೆ ರಿಪೋರ್ಟ್ ಬರುವ ಮುಂಚೆಯೇ ಆಕೆಗೆ ಸೋಂಕು ಇರುವಂತಹ ವಿಚಾರ ದೃಢಪಟ್ಟಿದೆ. ಇದೀಗ ಮೃತ ಮಹಿಳೆಯ ಪತಿ ಹಾಗೂ ಮಗನಿಗೆ ಕ್ವಾರಂಟೈನ್ ವಿಧಿಸಲಾಗಿದೆ. ಇನ್ನು ಈಕೆಯ ಅತ್ತೆಯ ಸ್ಥಿತಿ ಗಂಭೀರವಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. 3 ಥ್ರೋಟ್ ಸ್ವಾಬ್ ಅನ್ನು ಕೂಡ ಸಂಗ್ರಹಿಸಿ ಈಗ ಲ್ಯಾಬ್ಗೆ ಕಳುಹಿಸಲಾಗಿದೆ. ಮೃತ ಮಹಿಳೆಯ ಮಗ ಮಾರ್ಚ್ 16ರಂದು ದುಬೈನಿಂದ ಬಂದಿದ್ದ ಎನ್ನುವಂತಹ ಮಾಹಿತಿ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ತೀವ್ರ ನಿಗಾ ಮುಂದುವರಿಸಲಾಗಿದೆ. ಬಂಟ್ವಾಳ ಕೆಳಗಿನ ಪೇಟೆ ಟೋಟಲಿ ಸೀಲ್ ಡೌನ್ ಆಗ್ತಾ ಇದೆ. ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಪೊಲೀಸರು ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ. ಸರಿಂದ ಜೀಪ್ ನಲ್ಲಿ ಅನೌನ್ಸ್ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸಗಳೀಗ ನಡೀತಾ ಇದೆ. ಜಿಲ್ಲೆಯಲ್ಲಿ ಈ ಮೂಲಕ ಮೊದಲ ಸಾವಿನ ಪ್ರಕರಣ ಸಂಭವಿಸಿದೆ. ಈ ಒಂದು ಕೋವಿಡ್-19ಗೆ ಸಂಬಂಧಿಸಿದ ಹಾಗೆ ಇವರಿಗೆ ಎಲ್ಲರೂ ಕೂಡ ಇಲ್ಲಿದ್ದಂತಹ ಪ್ರಕರಣಗಳು ಎಲ್ಲರೂ ಕೂಡ ಗುಣಮುಖರಾಗ್ತಾ ಇದ್ದಾರೆ, ಮನೆಗೆ ಹೋಗ್ತಿದ್ದಾರೆ ಎನ್ನುವಂತಹ ಒಂದು ಆಶಾಭಾವನೆಯನ್ನ ಇಟ್ಟುಕೊಂಡಿದ್ವಿ. ಈಗ ಇದ್ದಿದ್ದು ಕೇವಲ 1 ಆಕ್ಟಿವ್ ಪ್ರಕರಣ. ಇದರ ನಡುವೆ ಇವತ್ತು ಬೆಳಗ್ಗಿನಿಂದ ಸಂಜೆಯ ಅವಧಿಯಲ್ಲಿ ಒಬ್ಬರಿಗೆ ಸೋಂಕು ತುತ್ತಾಗಿರುವಂತಹ ವಿಚಾರ ಬಹಿರಂಗ ಆಗ್ತಾ ಇದ್ದ ಹಾಗೆ ಆಕೆ ಸಾವನ್ನು ಕೂಡ ಅಪ್ಪಿದ್ದಾರೆ ಎನ್ನುವಂತಹ ಆಘಾತಕಾರಿ ಮಾಹಿತಿ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂದೀಪ್ ಸಾಲಿಯಾನ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸಂದೀಪ್. ನಮಸ್ತೆ ಗೌತಮ್. ಏನಿದು ಪ್ರಕರಣ ಅನ್ನುವಂಥದ್ದು? ಬಂಟ್ವಾಳದ ಏನು ಸರ್ಕಾರಿ ಆಸ್ಪತ್ರೆಗೆ ಆಕೆಯನ್ನ ದಾಖಲು ಮಾಡಲಾಗಿತ್ತು, ಅಲ್ಲಿಂದ ಕೋವಿಡ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು ಅನ್ನುವಂಥದ್ದು. ಎಷ್ಟು ದಿನಗಳಿಂದ ಹಿಂದೆ ಈಕೆ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಅನ್ನುವಂಥದ್ದು ಈಗ? ಖಂಡಿತವಾಗಿ ಗೌತಮ್, ಇದು ಬಂಟ್ವಾಳ ಪುರಸಭಾ ವ್ಯಾಪ್ತಿಗೊಳಪಡುವಂತಹ ಬಂಟ್ವಾಳ ಪೇಟೆ ಭಾಗದ ಮಹಿಳೆ ಆಗಿದ್ದಾರೆ. ಸುಮಾರು 40ರಿಂದ 50 ವರ್ಷ ವಯಸ್ಸಿನವರು. ಇವರು ಈ ಹಿಂದೆ ಇವರು ಉಸಿರಾಟದ ತೊಂದರೆಯಿಂದ ಉಬ್ಬಸ ರೋಗದಿಂದ ಬಳಲುತ್ತಿದ್ದಂತ ಮಹಿಳೆ ಆಗಿದೆ. ಸುಮಾರು 40ರಿಂದ 50 ವರ್ಷ ಪ್ರಾಯದವರಾಗಿದ್ದಾರೆ. ಇವರ ಮಗ ಇತ್ತೀಚೆಗಷ್ಟೇ ಫಾರಿನ್ ಇಂದ ಬಂದಿದ್ರು ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಆ ಬಳಿಕ ಅವರನ್ನು ಹೋಮ್ ಕ್ವಾರಂಟೈನ್ ಅಲ್ಲಿ ಅವರನ್ನು ಹೋಮ್ ಕ್ವಾರಂಟೈನ್ ಇಡೋದು. ಆದ್ರೆ ಆ ಬಳಿಕ ನಿನ್ನೆ ಒಂದು ಬೆಳಗಿನ ವೇಳೆ ಈ ಮಹಿಳೆಗೆ ತೀವ್ರ ಒಂದು ಶ್ವಾಸಕೋಶದ ತೊಂದರೆಯಿಂದ ಶ್ವಾಸಕೋಶದ ತೊಂದರೆ ಉದ್ಭವಿಸಿದೆ. ಆ ಬಳಿಕ ಇವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆಸ್ಪತ್ರೆಗೆ ಸಾಗಿಸಿದ ಬಳಿಕ ಮಂಗಳೂರಿನ ವೆಲ್ನಾಕ್ ಹಾಸ್ಪಿಟಲ್ ನಲ್ಲಿ ಅವರನ್ನು ಕೋವಿಡ್-19 ವಿಶೇಷ ಇದರಲ್ಲಿ ಕೊಠಡಿಯಲ್ಲಿ ತೀವ್ರ ನಿಗಾ ಇಡಲಾಗಿತ್ತು. ಆದ್ರೆ ಆ ಬಳಿಕ ಇವರ ಗಂಟಲಿನ ದ್ರವವನ್ನು ಕೂಡ ಇದಕ್ಕೆ ವರದಿಗೆ ಕಳಿಸಿಕೊಳ್ಳಲಾಗಿತ್ತು. ಆದ್ರೆ ವರದಿ ಬರುವ ಮುಂಚೆ, ಅಂದ್ರೆ ಇವತ್ತು ಬೆಳಿಗ್ಗೆ 9:15 ಸುಮಾರಿಗೆ ಇವರು ವರದಿ ಬರುವ ಮುಂಚೆ ಇವರು ನಿಧನ ಹೊಂದಿದ್ದಾರೆ. ಆ ಬಳಿಕ ಈಗ ವರದಿ ಬಂದಿದ್ದು ವರದಿಯಲ್ಲೂ ಕೂಡ ಇವರು ಕೋವಿಡ್-19 ಇದು ದೃಢಪಟ್ಟಿದ್ದು ಕೊರೋನಾ ವೈರಸ್ಗೆ ಜಿಲ್ಲೆಯಲ್ಲಿ ಬಲಿಯಾದಂತಹ ಮೊದಲ ಮಹಿಳೆ ಆಗಿದ್ದಾರೆ. ಇವರ ಪತಿ ಬಂಟ್ವಾಳದಲ್ಲಿ ಒಂದು ಕೇಬಲ್ ನೆಟ್ವರ್ಕ್ ಅನ್ನು ನಡೆಸಿಕೊಂಡಿದ್ದಾರೆ. ಈ ಮನೆಯಲ್ಲಿ ಒಟ್ಟು 4 ಮಂದಿ ಒಟ್ಟು ಇದ್ದು ಜೀವನ ಮಾಡ್ತಾ ಇದ್ದಾರೆ. ಅದು ಈಗ ಅವರೆಲ್ಲರನ್ನು ಕೂಡ ಅವರ
ಒಂದು ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಮಾತ್ರ ಅಲ್ಲ, ಈಗಾಗಲೇ ಬಂಟ್ವಾಳ ಒಟ್ಟು ಪೇಟೆ ಏನಿದೆ, ಈ ಒಟ್ಟು ಪೇಟೆಯನ್ನು ಈಗ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಪ್ರತಿಯೊಂದು ಮನೆಗೂ ಕೂಡ ಪೊಲೀಸರು ತೆರಳಿ ಯಾರು ಕೂಡ ಮನೆಯಿಂದ ಹೊರಗೆ ಬರಬಾರ್ದು ಅನ್ನೋ ಒಂದು ಎಚ್ಚರಿಕೆ ನೀಡ್ತಾರೆ. ಮಾತ್ರ ಅಲ್ಲ, ಬಂಟ್ವಾಳಕ್ಕೆ ಸಂಪೂರ್ಣ ಸಂಪರ್ಕವನ್ನೇ ಈಗ ವಾಹನ ಸಂಪರ್ಕ ಇರ್ಬೋದು ಅಥವಾ ಜನರ ಸಂಪರ್ಕ ಇರ್ಬೋದು, ಈ ಸಂಪರ್ಕವನ್ನು ಸಂಪೂರ್ಣ ಪೊಲೀಸರು ನಿರ್ಬಂಧಿಸ್ತಾ ಇದ್ದಾರೆ. ಮಾತ್ರ ಅಲ್ಲ, ಧ್ವನಿವರ್ಗದ ಮೂಲಕ ಕೂಡ ಜನರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಗೌತಮ್, ಓಕೆ, ಅಂದ್ರೆ ಈಕೆಯ ಮೃತಪಟ್ಟಿರುವಂತಹ ಮಹಿಳೆಯ ಮಗ ಮಾರ್ಚ್ 18ರಂದು ಏನು ದುಬೈನಿಂದ ಬಂದಿದ್ರು ಅನ್ನುವಂತಹ ಮಾಹಿತಿ, ಆ ಸಂದರ್ಭದಲ್ಲಿ ಆತನ ಒಂದು ಗಂಟಲ ದ್ರವವನ್ನ ಸಂಗ್ರಹಿಸಿ ಪರೀಕ್ಷೆಗೆ ಕಳಿಸಲಾಗಿತ್ತ, ಆ ರಿಪೋರ್ಟ್ ಬಂದಿತ್ತ, ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆಯಾ ಅಂತ? ಈ ಬಗ್ಗೆ ಯಾವುದೇ ಈವರೆಗೆ ಮಾಹಿತಿಗಳು ಲಭ್ಯ ಆಗಿಲ್ಲ ಗೌತಮ. ಮಾತ್ರ ಅಲ್ಲ, ಈ ಬಗ್ಗೆ ಯಾವುದೋ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಮಾಧ್ಯಮಗಳಿಗೆ ನೀಡಿಲ್ಲ. ಆದ್ರೆ ನಿನ್ನೆ ವಿದೇಶದಿಂದ ದುಬೈಲಿದ್ದಂತ ಮಗ ಬಂದ ಬಳಿಕ, ಅಂದ್ರೆ ಬೇರೆ ಯಾವುದೇ ಈಗ ಬಂಟ್ವಾಳ ಪರಿಸರದಲ್ಲಿ ಯಾವುದೇ ರೀತಿಯ COVID-19 ಪ್ರಕರಣಗಳು ಆಗದೇ ಇರುವ ಕಾರಣಕ್ಕಾಗಿ ಇದು ಮಗನಿಂದಲೇ ಬಂದಿರಬಹುದು ಅನ್ನುವಂತ ಒಂದು ಸಂಶಯ. ಆ ನಿಟ್ಟಿನಲ್ಲಿ ಅವರು ಅಂದ್ರೆ ಯುವಕನಾಗಿದ್ದ ಕಾರಣಕ್ಕಾಗಿ ಮತ್ತು ರೋಗನಿರೋಧಕ ಶಕ್ತಿ ಇರುವಂತ ಕಾರಣಕ್ಕಾಗಿ ಅಂತ ಒಂದು ಈ ಹೋಮ್ ಕ್ವಾರಂಟೈನ್ ಬಳಿಕ ಅವರು ಗುಣ ಆಗಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಆ ಬಳಿಕ ಇದೀಗ ಈ ಮಹಿಳೆ ಅಂದ್ರೆ ಈ ಹಿಂದಿನಿಂದಲೂ ಕೂಡ ಶ್ವಾಸಕೋಶದ ಸಂಬಂಧ ಉಸಿರಾಟದ ತೊಂದರೆಯಿಂದ ಬಳಲ್ತಿದ್ರು. ಮತ್ತೆ ಈಗ COVID-19 ಏನು ಪ್ರೂವ್ ಆಗಿದೆ, ಇದವರ ಮೇಲೆ ನೇರ ಒಂದು ಪರಿಣಾಮ ಬೀರಿದೆ ಅಂತಲೇ ಹೇಳ್ಬಹುದು ಗೌತಮ್. ಮಾತ್ರ ಈ ಒಂದು ಈಗ ಏನು ಈ ಪರಿಸರ ಇಲ್ಲಿ ಎಲ್ಲಾ ಸುತ್ತಮುತ್ತ ಒಂದು ಶಾಲೆಗಳಿರುವಂತದ್ದು ಮತ್ತು ದೇವಸ್ಥಾನ, ವಿಶೇಷವಾಗಿ ಹೇಳ್ಬೇಕು ಅಂತಿದ್ರೆ ಬಂಟ್ವಾಳದ ಸಮುದಾಯ ಆರೋಗ್ಯ ಕೇಂದ್ರ ಈಗ ಏನು ಸೀಲ್ ಡೌನ್ ಆಗಿದೆಯಾ, ಇದ್ರ ಈ ಭಾಗದಲ್ಲೇ ಇದೆ. ಬಂಟ್ವಾಳ ಪುರಸಭೆ ಇರ್ಬೋದು, ಮತ್ತೆ ಬ್ಯಾಂಕ್ಗಳಿರ್ಬೋದು, ಅಥವಾ ಬಂಟ್ವಾಳ ಬಡ್ಡಕಟ್ಟೆ ನಾವು ಇತ್ತೀಚೆಗೆ ಮಾಧ್ಯಮದಲ್ಲಿ ತೋರಿಸಿರುವಂತಹ ಜನಸಂದಣಿ ಸೇರಿಸಿದಂತಹ ಬಡ್ಡಕಟ್ಟೆ ಪರಿಸರ ಇರ್ಬೋದು, ಇದೆಲ್ಲವೂ ಕೂಡ ಈಗ ಏನು ಸೀಲ್ ಡೌನ್ ಆಗಿದೆಯಾ ಈ ವ್ಯಾಪ್ತಿಯಲ್ಲಿರೋ ಕಾರಣಕ್ಕಾಗಿ ಇದು ಜನರಿಗೆ ಒಂದು ತೀವ್ರವಾದ ಒಂದು ಹೊಡೆತ ನೀಡಿದೆ. ಮಾತ್ರ ಅಲ್ಲ, ಜನರಿಗೂ ಕೂಡ ಒಂದು ತುಂಬಾ ಆತಂಕದ ಸ್ಥಿತಿಯನ್ನು ಕೂಡ ನಿರ್ಮಿಸಿದೆ. ಮತ್ತೆ ಅದರ ಸುತ್ತಮುತ್ತ ಪರಿಸರದಲ್ಲಿ ಸಣ್ಣ ಮಕ್ಕಳು, ವೃದ್ಧರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಎಲ್ಲರ ಈಗ ಗಂಟಲು ದ್ರವ ಪರೀಕ್ಷೆಯನ್ನು ಮಾಡುವಂತ ಒಂದು ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಈಗ ಕೆಲವೇ ಹೊತ್ತಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿಗೆ ಭೇಟಿ ನೀಡ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ ಗೌತಮ್. ಓಕೆ, ಅಂದ್ರೆ ಈಕೆಯಲ್ಲಿ ಅನಾರೋಗ್ಯದ ಲಕ್ಷಣಗಳು ಕಾಣಿಸಿಕೊಂಡಿದ್ದು ಯಾವಾಗ, ಅಥವಾ ಈಕೆ ಬೇರೆ ಏನಾದ್ರೂ ಅನಾರೋಗ್ಯದ ಸಮಸ್ಯೆಯಿಂದ ಈ ಹಿಂದೆ ಬಳಲ್ತಾ ಇದ್ರ, ಆ ಕಾರಣಕ್ಕಾಗಿ ಸೋಂಕಿನ ಲಕ್ಷಣಗಳು ಕಾಣಿಸಿಕೊಂಡ್ರು ಕೂಡ ಆಕೆ ಅದನ್ನ ನಿರ್ಲಕ್ಷ್ಯ ಮಾಡಿದ್ರ ಅನ್ನುವಂಥದ್ದು, ಆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ಈಗ? ಗೌತಮ್, ಇವರು ಈ ಹಿಂದಿನಿಂದಲೂ ಹಲವು ವರ್ಷಗಳಿಂದ ಉಬ್ಬಸ ರೋಗದಿಂದ ಬಳಲ್ತಿದ್ದಾರೆ. ಉಬ್ಬಸ ರೋಗ ಸಂಪೂರ್ಣವಾಗಿ ಅದು ಶ್ವಾಸಕೋಶದ ತೊಂದರೆಗಳ ಒಳಗಾಗಿರೋದ್ರಿಂದ ಇವರಲ್ಲಿ ತೀವ್ರ ತೊಂದರೆ ಕಂಡು ಬಂದಿದೆ. ನಿನ್ನೆ ಬೆಳಿಗ್ಗೆ ಅಷ್ಟೇ ಇವರಿಗೆ ತೀವ್ರ ತೊಂದರೆ ಕಂಡು ಬಂದಿದೆ. ತೀವ್ರ ತೊಂದರೆ ಕಂಡು ಬಂದ ಕೂಡಲೇ ಇವರನ್ನು ಹಾಸ್ಪಿಟಲ್ಗೆ ದಾಖಲೆ ಮಾಡಿ, ಹಾಸ್ಪಿಟಲ್ ಅಲ್ಲಿ ದಾಖಲಿಸಿ ಸ್ವಲ್ಪ ಹೊತ್ತಿನಲ್ಲಿ ಇವರಲ್ಲಿ COVID-19 ಲಕ್ಷಣಗಳು ಕಂಡು ಬಂದ ತಕ್ಷಣ ಇವರಲ್ಲಿ ಈ ಒಂದು ಪರೀಕ್ಷೆಯನ್ನು ಒಳಪಡಿಸಿ ಅವರನ್ನು ರಿಪೋರ್ಟ್ಗಳನ್ನು ಕೂಡ ಕಳಿಸಲಾಗಿದೆ. ಅದು ಇವತ್ತು ಮಧ್ಯಾಹ್ನ ಅವರದ್ದು ರಿಪೋರ್ಟ್ ಬರ್ಬೇಕಿತ್ತು. ಆದ್ರೆ ಅದಕ್ಕಿಂತ ಮೊದಲೇ ಅವರು ಮೃತಪಟ್ಟಿದ್ದಾರೆ. ಅಂದ್ರೆ ಇವರ COVID-19 ಅಟ್ಗೆಯಿಂದಲೂ ಇವರು ಉಬ್ಬಸ ರೋಗದಿಂದ, ಶ್ವಾಸಕೋಶದ ತೊಂದರೆಯಿಂದ ಮೊದಲೇ ಅವರು ಬಳಲ್ತಾ ಇದ್ದರಿಂದ ಇದು ನೇರ ಅವರಿಗೆ ಅಟ್ಯಾಕ್ ಆಗಿದೆ ಅಂತಲೇ ಹೇಳ್ಬಹುದು. ಅಂದ್ರೆ ಅವರು ಈ ಹಿಂದಿನಿಂದಲೂ ಶ್ವಾಸಕೋಶದ ತೊಂದರೆಯಿಂದ ಬಳಲ್ತಿದ್ದಾರೆ ಅನ್ನುವಂಥದ್ದು ಅವರ ಸಮೀಪವರ್ತಿಗಳಾದ ಮನೆ ಪಕ್ಕದವರನ್ನು ತಿಳಿಸಿದಂತಹ ಮಾಹಿತಿಯಾಗಿದೆ ಗೌತಮ್. ಓಕೆ, ಅಂದ್ರೆ ಇವರು ಯಾರ ಸಂಪರ್ಕಕ್ಕೆ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಅಂದ್ರೆ ಸಾಮಾನ್ಯವಾಗಿ ಮನೆಯ ಮಹಿಳೆಯರು ಅಕ್ಕಪಕ್ಕದ ಮನೆಗಳಿಗೆ ಹೋಗುವಂಥದ್ದು ಅಥವಾ ಪೇಟೆಗೆ ಬೆಳಗ್ಗಿನ ಏನು ಒಂದು ರಿಲ್ಯಾಕ್ಸೇಷನ್ ಇದೆ ಆ ಅವಧಿಯಲ್ಲಿ ಹೋಗುವಂತ ದೃಶ್ಯಗಳು ಎಲ್ಲವೂ ಕೂಡ ನಾವು ನೋಡ್ತೇವೆ. ಸೊ ಅಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಈಗ ಅಕ್ಕಪಕ್ಕದ ಮನೆಯವರು ಏನಾದ್ರೂ ಈ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು? ಈ ಬಗ್ಗೆ ತುಂಬಾ ಅವಕಾಶಗಳಿರ್ಬೋದು. ಯಾಕಂತ ಹೇಳಿದ್ರೆ ಇವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಕೇವಲ 2 ದಿನಗಳಲ್ಲಿ ಇಂಥ ಘಟನೆ ಆದ ಕಾರಣಕ್ಕೆ ಯಾರೆಲ್ಲ ಸಂಪರ್ಕಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಇನ್ನಷ್ಟು ಗೊತ್ತಾಗಬೇಕು. ಯಾಕಂದ್ರೆ ಇನ್ನು ಸಾಮಾನ್ಯವಾಗಿ ಯಾರು ಈಗ ಬಾಧಸ್ಥರಿರ್ತಾರ ಅವರ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ತಾ ಇದ್ರು, ಎಲ್ಲಿಗೆ ಹೋಗಿದ್ದೀರಿ, ಯಾರನ್ನು ಸಂಪರ್ಕ ಮಾಡಿದ್ರು. ಆದ್ರೆ ಈಗ ಈ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ವ್ಯಕ್ತಿಯೇ ಅಂದ್ರೆ ಇಲ್ಲದ ಕಾರಣಕ್ಕಾಗಿ ಇದು ಇನ್ನಷ್ಟೇ ಅಂದ್ರೆ ಇವರ ಸಂಪರ್ಕಕ್ಕೆ ಬಂದವರೇ ಸ್ವತಃ ಅವರು ಹೋಗಿ ಚಿಕಿತ್ಸೆಗೆ ಅಥವಾ ಈ
ಟ್ರೀಟ್ಮೆಂಟ್ಗೆ ಒಳಗಾದಲ್ಲಿ ಅಥವಾ ಪರೀಕ್ಷೆಗೆ ಒಳಪಡಿಸಿದಲ್ಲಿ ಮಾತ್ರ ಈ ಒಂದು ಪ್ರಕರಣಗಳು ಬರ್ಬೋದು. ಮಾತ್ರ ಅಲ್ಲ, ಇದು ಬಂಟ್ವಾಳ ಒಂದು ಪೇಟೆ, ಅವರ ಮನೆ ಪರಿಸರ ಇರ್ಬೋದು, ಅದು ಸಾಕಷ್ಟು ಒಂದು ವಸತಿ ಬಡಾವಣೆ ರೀತಿಯಲ್ಲಿ ಇರುವಂತದ್ದು, ಸಾಕಷ್ಟು ಮನೆಗಳ ಪರಿಸರದಲ್ಲಿ ಇರುವಂತದ್ದು. ಇನ್ನು ದಕ್ಷಿಣ ಜಿಲ್ಲಾಡಳಿತ ಈ ಭಾಗದ ಹೆಚ್ಚಿನ ಮನೆಗಳ ಮಕ್ಕಳಿರ್ಬೋದು ಎಲ್ಲರನ್ನು ಒಂದು ಗಂಟಲು ವರದಿಯನ್ನು ಪರೀಕ್ಷೆ ಮಾಡಿದ ಬಳಿಕವಷ್ಟೇ ಇದು ಇನ್ನು ತಿಳಿದು ಬರ್ಬೇಕಷ್ಟೇ. ಈಗಾಗಲೇ ಅಂದ್ರೆ ಈಗ ಸದ್ಯಕ್ಕೆ ಎಷ್ಟವರೆಗೆ ಬೇರೆ ಯಾರನ್ನು ಇವರು ಸಂಪರ್ಕ ಮಾಡಿದ್ದಾರೆ ಅಥವಾ ಎಲ್ಲಿಗೆ ಎಲ್ಲ ಹೋಗಿದ್ದಾರೆ ಅನ್ನುವಂಥದ್ದು ಯಾವುದೇ ಮಾಹಿತಿ ಲಭ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಅಂದ್ರೆ ಈಗಲೇ ಜಿಲ್ಲಾಡಳಿತದ ಒಂದು ಸೂಚನೆಯ ಪ್ರಕಾರ ಎಲ್ಲರನ್ನು ಕೂಡ ಯಾರನ್ನು ಕೂಡ ಮನೆಯಿಂದ ಹೊರಗೆ ಬರದಂತೆ, ಯಾರು ಕೂಡ ಇನ್ನು ಹೊರಗೆ ಹೋಗದಂತೆ ಒಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಪ್ರತಿಯೊಬ್ಬರ ಆ ಭಾಗದಲ್ಲಿ ಸುಮಾರು 500 ಮೀಟರ್ ವರೆಗೆ ಇರುವಂತಹ ಎಲ್ಲ ಮನೆ ಅಂದ್ರೆ ಸಾಕಷ್ಟು ಮನೆಗಳ ಈ ಪರಿಸರದಲ್ಲಿದೆ, ದೇವಸ್ಥಾನಗಳಿರ್ಬೋದು ಅಥವಾ ಸಾಕಷ್ಟು ಜನಸಂಚಾರ ಇರುವಂತಹ ಪ್ರದೇಶ, ಎಲ್ಲರನ್ನು ಕೂಡ ಒಂದು ಪರೀಕ್ಷೆಗೆ ಒಳಪಡಿಸಿದ ಬಳಿಕ ಮತ್ತು ಸ್ವತಃ ಯಾರು ಇದರಲ್ಲಿ ಈ ಪರೀಕ್ಷೆಗೆ ಅವರಾಗಿ ನಾವು ಇಂಥ ಮಹಿಳೆಯ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದೇವೆ ಅನ್ನುವಂಥದ್ದು ಸ್ವತಃ ಅವರೇ ಪರೀಕ್ಷೆ ಮಾಡಿಸಿಕೊಂಡ್ರೆ ಮಾತ್ರ ಈ ಒಂದು ಯಾರಿಗೆಲ್ಲ ತಗುಲಿದೆ ಅನ್ನೋದು ಗೊತ್ತಾಗ್ಲಿಕ್ಕಿದೆ. ಗೌತಮ್, ಓಕೆ, ಇನ್ನು ಆ ಮೃತ ಮಹಿಳೆಯಂತ ಪುತ್ರ ಏನು ದುಬೈನಿಂದ ಬಂದಿದ್ದಂತಹ ವ್ಯಕ್ತಿ, ಆತ ಎಲ್ಲಿಗಾದ್ರೂ ಹೋಗಿದ್ನ ಅನ್ನುವಂಥದ್ದು, ಆ ಬಗ್ಗೆ ಏನಾದ್ರೂ ಈಗ ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂತ? ಖಂಡಿತವಾಗಿಲ್ಲ ಗೌತಮ್, ಯಾಕೆಂತ ಹೇಳಿದ್ರೆ ಈ ಪ್ರಕರಣ ನಿನ್ನೆಷ್ಟೇ ಬೆಳಕಿಗೆ ಬಂದಿದೆ. ಅಂದ್ರೆ ಮಹಿಳೆ ಶ್ವಾಸಕೋಶ ತೊಂದರೆ ನಿನ್ನೆ ಬೆಳಿಗ್ಗೆ ಅಷ್ಟೇ ಬಂದಿದೆ. ಆ ಬಳಿಕ ಇವನು ಮಂಗಳೂರು ಆಸ್ಪತ್ರೆಯಲ್ಲ ಕಲೆಕ್ಟ್ ಆಗಿದೆ. ಆ ಬಳಿಕ ಇನ್ನೊಂದು ಕೊರೋನಾ ಪಾಸಿಟಿವ್ ಬಂದಿರುವುದು ಅಥವಾ ಈ ಮಹಿಳೆ ದಾಖಲಾಗಿರೋ ಬಗ್ಗೆ ಸುತ್ತಮುತ್ತಲ ಜನರಿಗೂ ಯಾರಿಗೂ ಈ ಬಗ್ಗೆ ಮಾಹಿತಿ ಇಲ್ಲ. ಇನ್ನು ಅವರನ್ನು ವಿಚಾರಣೆ ಮಾಡಿದ ಬಳಿಕ ಅಷ್ಟೇ ಎಲ್ಲಿಗೆಲ್ಲ ಹೋಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಬರ್ಬೇಕಾದ್ರೆ, ಈಗ ಸಾಮಾನ್ಯವಾಗಿ ಬೇರೆ ಕಡೆಗಳಲ್ಲೆಲ್ಲ ಅವರನ್ನು ಯಾರಾದ್ರೂ ಇಂಥ ಪರಿಸರದಲ್ಲಿ ಸುತ್ತಾಡಿದ್ರೆ ಅವರನ್ನು ಚಿಕಿತ್ಸೆ ಸಂದರ್ಭದಲ್ಲಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಮತ್ತು ಮಹಿಳೆ ಅವರಿಂದ ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿ ನಿನ್ನೆ ಅಷ್ಟೇ ಅವರು ಅಡ್ಮಿಟ್ ಆಗಿದ್ದಾರೆ. ಇವತ್ತು ಕೇವಲ ಒಂದೇ ದಿನದಲ್ಲಿ 24 ಗಂಟೆ ಒಳಗಾಗಿ ಅವರು ನಿಧನರಾಗಿರುವುದರಿಂದ ಈ ಕುಟುಂಬ ಕೂಡ ಈಗ ಸಾಕಷ್ಟು ಒಂದು ಶಾಕ್ನಲ್ಲಿ ಇದ್ದಾರೆ. ಮಾತ್ರ ಅಲ್ಲ, ಇನ್ನು ಜಿಲ್ಲಾಡಳಿತದ ಒಂದು ಸೂಚನೆ ಮೇರೆಗೆ ಅವರನ್ನು ಸಂಪೂರ್ಣ ವಿಚಾರಣೆಗೊಳಪಡಿಸಿ ಪರೀಕ್ಷೆಗೊಳಪಡಿಸಿದ ಬಳಿಕವಷ್ಟೇ ಇವರು ಎಲ್ಲಿಗೆಲ್ಲ ಹೋಗಿದ್ದಾರೆ, ಏನೆಲ್ಲ ಯಾರೆಲ್ಲ ಮೀಟ್ ಆಗಿದ್ದಾರೆ ಅನ್ನುವಂಥದ್ದು ತಿಳಿದು ಬರಬೇಕು. ಗೌತಮ್, ಓಕೆ, ಅದರ ನಡುವೆ ಈಗ ಬಂಟ್ವಾಳ ಕೆಳಗಿನ ಪೇಟೆ ಟೋಟಲ್ ಆಗಿ ಸೀಲ್ ಡೌನ್ ಆಗ್ತಾ ಇದೆ ಅನ್ನುವಂಥದ್ದು ಬೆಳೆಸಿದಂತೆ ಬಂಟ್ವಾಳ ಪೇಟೆ ಅಂತ ಕೆಳಗಿನ ಪೇಟೆ ಅಂತಲ್ಲ, ಇವರ ಮನೆ ಇರುವುದು ಬಂಟ್ವಾಳದ ಶ್ರೀ ವೆಂಕಟರಮಣ ದೇವಸ್ಥಾನ ಮುಂಭಾಗದಲ್ಲಿರುವಂತಹ ಪರಿಸರ. ಅಂದ್ರೆ ಬಂಟ್ವಾಳದ ಹೃದಯ ಭಾಗ ಏನು ಮಿಡ್ಲ್ ಇದಿದೆ, ಹೃದಯ ಭಾಗದಲ್ಲಿ ಇರುವಂತದ್ದು ಇವರ ಮನೆ. ಈಗಾಗಲೇ ಬಂಟ್ವಾಳಕ್ಕೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆ ಅಲ್ಲಿ ಕೆಳಗಿನ ಪೇಟೆ ಅನ್ನುವಂಥದ್ದು ಅಲ್ಲಿಂದಲೇ ಈಗಾಗಲೇ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಅಲ್ಲಿಂದ ಸುಮಾರು ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಜಕ್ರಿಬಿಟ್ಟುವರೆಗೂ ಕೂಡ ಇದನ್ನು ಸೀಲ್ ಡೌನ್ ಮಾಡಲಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಎಲ್ಲ ಪ್ರಮುಖ ಒಂದು ಬ್ಯಾಂಕಿಂಗ್ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ಪುರಸಭೆ ಕಚೇರಿ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಶಾಲೆಗಳಿರ್ಬೋದು ಅಥವಾ ಒಂದು ವ್ಯಾಪಾರಿ ಕೇಂದ್ರಗಳಿರ್ಬೋದು, ಇದೆಲ್ಲ ಇರುವಂತದ್ದು ಬಂಟ್ವಾಳ ಪೇಟೆ. ಈಗ ಬಿಸಿ ರೋಡ್ ಹೇಗೆ ಒಂದು ಪೇಟೆ ಆಗಿದೆಯಾ, ಇದೇ ರೀತಿ ಬಂಟ್ವಾಳ ಹಿಂದೆ ಒಂದು ಅತ್ಯಂತ ದೊಡ್ಡ ಪೇಟೆ ಆಗಿತ್ತು. ಈಗಲೂ ಕೂಡ ಸಾಕಷ್ಟು ಜವಳಿ ಮಳಿಗೆಗಳು, ಚಿನ್ನಾಭರಣ ಮಳಿಗೆಗಳು ಎಲ್ಲ ಇರುವಂತದ್ದು. ಗ್ರಾಮೀಣ ಭಾಗದ ಜನರ ಅಂದ್ರೆ ದೂರ ಸರಪಾಡಿ ಇರ್ಬೋದು, ಅದು ಈ ಕಡೆ ಬೇರೆ ಬೇರೆ ಪಂಜಿಕಲ್ಲು ಆ ಕಡೆ ತುಂಬಾ ಗ್ರಾಮೀಣ ಭಾಗದ ಜನರು ತಮ್ಮ ದಿನನಿತ್ಯದ ವಸ್ತುಗಳನ್ನು ಖರೀದಿಸಲಿಕ್ಕೆ ಅಥವಾ ಅಗತ್ಯ ವಸ್ತುಗಳನ್ನು ಖರೀದಿಸಲಿಕ್ಕೆ ಅವರು ಬಂಟ್ವಾಳ ಪೇಟೆಗೆ ಬರಬೇಕಿತ್ತು. ಈಗ ಈ ಸೀಲ್ ಡೌನ್ ಏನಾಗಿದೆಯಾ, ಈ ಸೀಲ್ ಡೌನ್ ಆಗಿದ್ರಿಂದಾಗಿ ಈ ಭಾಗದ ಇನ್ನು 1 ತಿಂಗಳ ಕಾಲ ಯಾರು ಕೂಡ ಇತ್ತ ಸುಳಿಯದಂತ ಒಂದು ಪರಿಸ್ಥಿತಿ ಆಗಿದೆ. ಇದು ಸಾಕಷ್ಟು ಜನರಲ್ಲಿ ಒಂದು ರೀತಿಯ ಕೋವಿಡ್-19ಗಿಂತಲೂ ತಮ್ಮ ಒಂದು ದಿನದ ಅಗತ್ಯ ವಸ್ತುಗಳನ್ನು ಖರೀದಿಸಲಿಕ್ಕೆ ನಮಗೆ ಪೇಟೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಆತಂಕ ಕೂಡ ಜನರಲ್ಲಿ ಮನೆ ಮಾಡಿದೆ. ಪೊಲೀಸ್ನವರು ಈಗಾಗಲೇ ಯಾವಾಗ ಈ ಸುದ್ದಿ ಹೊರಬಿಟ್ಟ ತಕ್ಷಣದಿಂದಲೇ ಪೊಲೀಸ್ನವರು ಎಲ್ಲ ಕಡೆಯಲ್ಲೂ ಈ ಭಾಗಕ್ಕೆ ಯಾರು ಕೂಡ ಹೋಗಬಾರ್ದು ಅನ್ನೋಂತ ಒಂದು ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಯಾವುದೇ ರೀತಿ ಜನರು ಇರ್ಬೋದು ವಾಹನ ಸಂಚಾರಕ್ಕೆ ಸಂಪೂರ್ಣವನ್ನು ನಿಷೇಧ ಮಾಡಿದ್ದಾರೆ. ಇನ್ನು ಆ ಭಾಗಕ್ಕೆ ಇನ್ನೊಂದು ಅಂದ್ರೆ ನೇರವಾಗಿ ಇದು ಬಂಟ್ವಾಳ ಪೇಟೆ ಭಾಗದಲ್ಲಿ ಬೈಪಾಸ್ ರಸ್ತೆ ಇರೋದ್ರಿಂದ ಬೇರೆ ಊರುಗಳಿಗೆ ಹೋಗುವವರಿಗೆ ಯಾವುದೇ ರೀತಿ ಅಡ್ಡಿ ಇರೋದಿಲ್ಲ, ಬೈಪಾಸ್ ರಸ್ತೆ ಮೂಲಕ ಹೋಗ್ಬೋದು. ಈ ಹಿಂದೆ ಆದ್ರೆ ಅದ್ರಲ್ಲೂ ಕೂಡ ಈಗ ಬಂಟ್ವಾಳ ಪೇಟೆಯಲ್ಲಿ ಬಂಟ್ವಾಳ ಬೈಪಾಸ್ ರಸ್ತೆ ಈಗಾಗಲೇ ಕುಂಜಲ್ಕಟ್ಟೆ ಬಂಟ್ವಾಳ ರಸ್ತೆ ಅಗಲೀಕರಣ ಆಗ್ತಾ ಇದ್ದು ಸಾಕಷ್ಟು ವಾಹನಗಳು ಜನರು ಕೂಡ ಬಂಟ್ವಾಳ ಪೇಟೆ ಮೂಲಕ ಸಂಚರಿಸಿದ್ರೆ ಈಗ ಎಲ್ಲದಕ್ಕೂ ಅದು ಬ್ರೇಕ್ ಬಿದ್ದಿದೆ. ಗೌತಮ್, ಮಾತ್ರ ಅಲ್ಲ, ಜನರಿಗೆ ಕೂಡ ಇದೊಂದು ಕೇವಲ ಬಂಟ್ವಾಳ ಪೇಟೆಯವರಿಗೆ ಮಾತ್ರ ಅಲ್ಲ, ಇದು ಟೋಟಲ್ ಬಂಟ್ವಾಳ ಪರಿಸರ ಮತ್ತು ಎಲ್ಲ ಹಳ್ಳಿ
ಜನರಿಗೆ ಕೂಡ ಒಂದು ಆತಂಕದ ವಿಷಯ ಆಗಿದೆ ಗೌತಮ್. ಎಸ್, ಇನ್ನು ಮೃತ ಮಹಿಳೆಯ ಅಂತಿಮ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇದೊಂದು COVID-19 ಪ್ರಕರಣ ಆಗಿರೋದ್ರಿಂದ ಅದನ್ನ ಜಿಲ್ಲಾ ಆಡಳಿತ ಜೊತೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲೇ ಅದನ್ನ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಏನಾದ್ರೂ ಈಗ ಮಾಹಿತಿಗಳು ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಇತ್ಯಾದಿಗಳ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಅನ್ನುವಂಥದ್ದು ಈಗ? ಖಂಡಿತವಾಗಿ ಇದೊಂದು COVID-19 ದೃಢಪಟ್ಟಿರುವಂತ ಯಾವುದೇ ವ್ಯಕ್ತಿಯ ಒಂದು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಮೊದಲ ಒಂದು ಪ್ರಕರಣ ಆಗಿದೆ, ಮೃತಪಟ್ಟಿರುವಂತಹ ಪ್ರಕರಣ ಆಗಿದೆ. COVID-19 ದೃಢಪಟ್ಟಿರುವಂತ ಯಾವುದೇ ವ್ಯಕ್ತಿಯ ಒಂದು ಶವ ಸಂಸ್ಕಾರವನ್ನು ಅದು ವೈದ್ಯಕೀಯ ಶಿಷ್ಟಾಚಾರದಂತೆ ಏನು ಆರೋಗ್ಯ ಅಧಿಕಾರಿಗಳ ಒಂದು ತಂಡದ ನೇತೃತ್ವದಲ್ಲಿ ನಡೆಯಲಿಕ್ಕೆ ಸಾಮಾನ್ಯವಾಗಿ ಅದನ್ನು ಅಂದ್ರೆ ಅವರ ಯಾರಿಗ ಜನರಿಗೆ ಅಥವಾ ಅವರ ಮನೆಯವರಿಗೆ ಇದನ್ನು ಶವವನ್ನು ಒಪ್ಪಿಸುವುದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಇದು ಒಂದು ಪಾಸಿಟಿವ್ ಆಗಿ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಇದು ಸರ್ಕಾರ ವೈದ್ಯಕೀಯ ಶಿಷ್ಟಾಚಾರ ಏನಿದೆ ಆ ಪ್ರಕಾರ ಇದು ನಡೆಯಲಿಕ್ಕಿದೆ. ಓಕೆ ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಡ್ ಮಾಹಿತಿಗಾಗಿ. ತಮ್ಮ ಮನೆಗಳಲ್ಲೇ ಇರಬೇಕು. ಬೈಕ್ ತಗೊಂಡು ಓಡಾಡೋದು, ಸುಮ್ಮನೆ ವಾಕ್ ಮಾಡೋದು ಇದನ್ನೆಲ್ಲ ನಿಷೇಧಿಸಿದೆ. ದಯವಿಟ್ಟು ಮನೆ ಒಳಗಡೆ ಇರಿ. ತಮಗೆ ಬೇಕಾದಂತ ಅವಶ್ಯಕತೆ ವಸ್ತುಗಳನ್ನು ಸ್ಥಳೀಯ ಆಡಳಿತ ನಿಮಗೆ ಒದಗಿಸಿಕೊಡಲಿದೆ. ತಮ್ಮ ಮನೆಗಳಲ್ಲೇ ಇರಬೇಕು. ಬೈಕ್ ತಗೊಂಡು ಓಡಾಡೋದು. ಸುಮ್ಮನೆ ವಾಕ್ ಮಾಡೋದು ಇದನ್ನೆಲ್ಲ ನಿಷೇಧಿಸಿದೆ. ದಯವಿಟ್ಟು ಮನೆ ಒಳಗಡೆ ಇರಿ. ತಮಗೆ ಬೇಕಾದಂತ ಅವಶ್ಯಕತೆ ವಸ್ತುಗಳನ್ನು ಸ್ಥಳೀಯ ಆಡಳಿತ ನಿಮಗೆ ಒದಗಿಸಿಕೊಡಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಆತಂಕವನ್ನ ತಂದೊಡ್ಡಿರುವಂತಹ ವಿಚಾರ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದು ನಿರೀಕ್ಷೆಯಲ್ಲಿದ್ವಿ. ಮುಖ್ಯವಾಗಿ ಏನು ರಾಜ್ಯ ಸರ್ಕಾರ ಕೆಲವೊಂದು ಸಡಿಲಿಕೆಗಳನ್ನ ಮಾಡಿತ್ತು. ಕೇಂದ್ರ ಸರ್ಕಾರ ಕೂಡ ಏಪ್ರಿಲ್ 20ಕ್ಕೆ ಒಂದು ಪರಿಶೀಲನೆಯನ್ನ ಮಾಡಿ ಆ ಬಳಿಕ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ವಿಚಾರಗಳಿಗೆ ಸಡಿಲಿಕೆಯನ್ನ ಕೊಡಬಹುದು ಎನ್ನುವಂತಹ ಒಂದು ಅಭಿಪ್ರಾಯವನ್ನ ತಿಳಿಸಿತ್ತು. ಆ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಆಶಾದಾಯಕ ಬೆಳವಣಿಗೆಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದ್ವು. 12 ದಿನಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಹೊಸ ಪಾಸಿಟಿವ್ ಪ್ರಕರಣಗಳು ವರದಿ ಆಗ್ತಾ ಇರಲಿಲ್ಲ. ಅನೇಕ ಸ್ಯಾಂಪಲ್ಗಳನ್ನ ಕಳಿಸಲಾಗ್ತಾ ಇತ್ತು. ಎಲ್ಲವೂ ಕೂಡ ರಿಪೋರ್ಟ್ ನೆಗೆಟಿವ್ ಆಗಿ ಬರ್ತಾ ಇತ್ತು. ಅಂದ್ರೆ ಯಾವಾಗ 12 ಪ್ರಕರಣಗಳು ದಾಖಲಾಗಿದ್ವು ಆ ಬಳಿಕದ 12 ದಿನಗಳಲ್ಲಿ ಯಾವುದೇ ರೀತಿಯ ಹೊಸ ಪ್ರಕರಣಗಳು ಜಿಲ್ಲೆಯಲ್ಲಿ ಕಂಡು ಬಂದಿರಲಿಲ್ಲ. ಅದರ ಜೊತೆಗೆ ಆಸ್ಪತ್ರೆಗೆ ದಾಖಲಾಗಿ COVID-19 ಸೋಂಕಿಗೆ ತುತ್ತಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದವರು ಕೂಡ ಒಬ್ಬೊಬ್ಬರಾಗಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ರು. ಅಂದ್ರೆ ಯಾವಾಗ 13ನೇ ಪ್ರಕರಣ ದಾಖಲಾಯಿತು ಆತನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಐಸೋಲೇಷನ್ ಅಲ್ಲಿ ಚಿಕಿತ್ಸೆಯನ್ನ ಕೊಡೋದಕ್ಕೆ ಆರಂಭ ಆಯಿತು. ಆವತ್ತು ಉಳಿದ 12 ಮಂದಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ರು. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಮಟ್ಟಿಗೆ ಹೇಳೋದಿದ್ರೆ ಇದ್ದಂತಹ ಪ್ರಕರಣ ಕೇವಲ 1. ಆದರೆ ಇವತ್ತು ಬೆಳಗ್ಗಿನ ವೇಳೆ ಬಂದಿರುವಂತಹ ಮಾಹಿತಿ ಏನು ಬಂಟ್ವಾಳದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಮಹಿಳೆ ಉಸಿರಾಟ ಸಂಬಂಧಿ ಸಮಸ್ಯೆ ಇದೆ ಎನ್ನುವಂತಹ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಮಹಿಳೆಯಲ್ಲಿ ಏನೋ ಸ್ವಲ್ಪ ಹೆಚ್ಚಿನ ಏರುಪೇರು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಮಂಗಳೂರಿನ ವೆಲ್ಲಾಕ್ ಅಥವಾ ಈಗ COVID-19 ಆಸ್ಪತ್ರೆಯಾಗಿ ಬದಲಾಗಿರುವಂತಹ ವೆಲ್ಲಾಕ್ ಆಸ್ಪತ್ರೆಗೆ
ಆಕೆಯನ್ನ ಶಿಫ್ಟ್ ಮಾಡಲಾಗಿತ್ತು. ಅಲ್ಲಿ ICUನಲ್ಲಿ ಅಂದ್ರೆ ತೀವ್ರ ನಿಗಾ ಘಟಕದಲ್ಲಿ ಆಕೆಗೆ ಚಿಕಿತ್ಸೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಆಕೆಯ ಗಂಟಲ ದ್ರವದ ಮಾದರಿಯನ್ನ ಸಂಗ್ರಹಿಸಿ ಲ್ಯಾಬ್ಗಾಗಿ ಕಳುಹಿಸಲಾಗಿತ್ತು. ಅಂದ್ರೆ ಈಗ ಇರುವಂತಹ ವಿಚಾರ, ಮಂಗಳೂರಿನಲ್ಲೇ ಸುಸಜ್ಜಿತ ಲ್ಯಾಬ್ ಇದೆ, ಇಲ್ಲೇ ಸ್ಯಾಂಪಲ್ಗಳ ಟೆಸ್ಟ್ ಆಗ್ತಾ ಇದೆ. ಹೀಗಾಗಿ 2-3 ದಿನಗಳು ಕಾಯುವಂತಹ ಅವಶ್ಯಕತೆ ಇರಲಿಲ್ಲ. ಏನು ನಿನ್ನೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು, ಅದರ ರಿಪೋರ್ಟ್ ಈಗ ಸಂಜೆಯ ವೇಳೆಗೆ ಬಂದಿದೆ. ಆ ಒಂದು ರಿಪೋರ್ಟ್ನಲ್ಲಿ ಆಕೆಗೆ COVID-19 ಸೋಂಕು ತಗುಲಿರುವಂತಹ ವಿಚಾರ ದೃಢಪಟ್ಟಿದೆ. ಈ ಬಗ್ಗೆ ಜಿಲ್ಲಾಡಳಿತ ಕೂಡ ಈಗ ಅಧಿಕೃತವಾದ ಮಾಹಿತಿಯನ್ನ ಪತ್ರಿಕಾ ಪ್ರಕಟಣೆಯ ಮೂಲಕ ಕೊಟ್ಟಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಅಷ್ಟೇ ಅಲ್ಲ, ಈಗ ಆ ಒಂದು ಮೃತ ಮಹಿಳೆ ಯಾರಿದ್ದಾರೆ, ಆಕೆಯ ಅತ್ತೆಯ ಪರಿಸ್ಥಿತಿ ಕೂಡ ಸ್ವಲ್ಪ ಗಂಭೀರವಾಗಿದೆ. ಅವರಿಗೂ ಕೂಡ ICUನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಅದರ ಜೊತೆಗೆ ಮೃತ ಮಹಿಳೆಯ ಪುತ್ರ ಹಾಗೂ ಪತಿಗೆ ಈಗ ಕ್ವಾರಂಟೈನ್ ಅನ್ನ ವಿಧಿಸಲಾಗಿದೆ ಅನ್ನುವಂತಹ ವಿಚಾರಗಳು. ಮೃತ ಮಹಿಳೆಯ ಮಗ ಮಾರ್ಚ್ 16ರಂದು ದುಬೈನಿಂದ ಬಂದು ಅಲ್ಲಿ ಆ ಸಂದರ್ಭದಲ್ಲಿ ಆತನನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗಿತ್ತು. ಇದೀಗ ಈ ಮಹಿಳೆಯಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತಹ ವಿಚಾರ ಏನಿದೆ, ಅಥವಾ ಆ ಮಹಿಳೆ ಮೃತಪಟ್ಟಿರುವಂತಹ ವಿಚಾರ ಏನಿದೆ, ಇದು ವ್ಯಾಪಕವಾಗಿ ಚರ್ಚೆಗೆ ಗ್ರಾಸ ಆಗಿದೆ. ಅಂದ್ರೆ ಸೋಂಕು ಬಂದಿದ್ದು ಎಲ್ಲಿಂದ, ಹೇಗೆ ಅನ್ನುವಂತ ನಿಟ್ಟಿನಲ್ಲಿ ವ್ಯಾಪಕವಾಗಿ ಚರ್ಚೆಗಳು ನಡೀತಾ ಇದೆ. ಇನ್ನು ಮೃತ ಮಹಿಳೆ ಜೊತೆಗೆ ಆಕೆಯ ಪತಿ, ಪುತ್ರನ ಒಂದು ಟ್ರಾವೆಲ್ ಹಿಸ್ಟರಿಯನ್ನ ಕಲೆ ಹಾಕುವಂತಹ ಕೆಲಸಗಳು ಕೂಡ ಈಗ ಆಗಬೇಕಾಗಿದೆ. ಈಗಾಗಲೇ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಆರಂಭಗೊಂಡಿದೆ. ಮಾತ್ರ ಅಲ್ಲ, ಪ್ರೈಮರಿ ಕಾಂಟ್ಯಾಕ್ಟ್ ಯಾರೆಲ್ಲ ಬಂದಿದ್ದಾರೋ, ನಮ್ಮ ಪ್ರತಿನಿಧಿ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಆ ಒಂದು ಮೃತಪಟ್ಟಿರುವಂತಹ ಮಹಿಳೆಯ ಮನೆ ಇರುವಂತದ್ದು ಜನನಿಬಿಡ ಪ್ರದೇಶದಲ್ಲಿ. ಅಲ್ಲಿ ಶಾಲೆ ಇದೆ, ಧಾರ್ಮಿಕ ಕೇಂದ್ರಗಳಿದೆ, ಅದರ ಜೊತೆಗೆ ಬ್ಯಾಂಕುಗಳಿದೆ ಇತ್ಯಾದಿ. ಅಂದ್ರೆ ಮುಖ್ಯವಾಗಿ ಜನನಿಬಿಡ ಪ್ರದೇಶದಲ್ಲೇ ಆ ಒಂದು ಮನೆ ಇರುವಂತಹ ಕಾರಣ ಇದರ ಒಂದು ತೀವ್ರತೆಯನ್ನು ನಾವು ಊಹಿಸೋದು ಸ್ವಲ್ಪ ಕಷ್ಟ ಆಗಬಹುದು. ಯಾರೆಲ್ಲ ಸಂಪರ್ಕಕ್ಕೆ ಬಂದಿರಬಹುದು ಅನ್ನುವಂಥದ್ದನ್ನ ಕಲೆ ಹಾಕೋದಿಕ್ಕೆ ಕೆಲವೊಂದು ಸಮಯಾವಕಾಶ ಬೇಕಾಗಬಹುದು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಆದರೆ ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳು ಆರಂಭಗೊಂಡಿದೆ. ಈಗಾಗಲೇ ಪೊಲೀಸ್ ಇಲಾಖೆ ಅಲ್ಲಿ ಸೂಕ್ತವಾದ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದೆ. ಪ್ರತಿನಿಧಿ ಹೇಳಿದ ಹಾಗೆ, ನಮ್ಮ ಸಂದೀಪ್ ಸಾಲಿಯನ್ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಅಲ್ಲಿ ಟೋಟಲ್ ಆಗಿ ಈಗ ಬಂಟ್ವಾಳ ಪೇಟೆಯನ್ನೇ, ಕೇವಲ ಕೆಳಗಿನ ಪೇಟೆ ಮಾತ್ರ ಅಲ್ಲ, ಇಡೀ ಬಂಟ್ವಾಳವನ್ನೇ ಅಲ್ಲಿ ಸೀಲ್ ಡೌನ್ ಮಾಡುವಂತಹ ಕೆಲಸಗಳು ಈಗಾಗಲೇ ಆಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ. ಒಂದು ಮನೆಯ ಸುತ್ತಮುತ್ತ ಪರಿಶೀಲನೆಯನ್ನ ಮಾಡುವಂತಹ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಟೋಟಲ್ ಆಗಿ PPEಗಳನ್ನ ಧರಿಸಿಕೊಂಡು ಸಿದ್ಧರಾಗ್ತಾ ಇದ್ದಾರೆ ಮುಂದಿನ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗುವಂತಹ ನಿಟ್ಟಿನಲ್ಲಿ. ಅದರ ಜೊತೆಗೆ ಪೊಲೀಸರು ಮೈಕ್ ನಲ್ಲಿ ಅನೌನ್ಸ್ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಬಹುದು. ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ, ಮನೆಯ ಒಳಗಡೆ ಇರಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಈಗ ಧ್ವನಿವರ್ಧಕದ ಮೂಲಕ ಕೊಡುವಂತಹ ಕೆಲಸವನ್ನ ಅಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ಸಂಜೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹೊರಡಿಸಿದಂತಹ ಆದೇಶದಲ್ಲಿ ಕೊರೋನಾ ಸೋಂಕಿತ 7 ಪ್ರದೇಶಗಳನ್ನ ಟೋಟಲ್ ಆಗಿ ಸೀಲ್ ಡೌನ್ ಮಾಡಲಾಗಿತ್ತು. ಇದೀಗ ಬಂಟ್ವಾಳ ಕೂಡ ಸೀಲ್ ಡೌನ್ ಆಗ್ತಾ ಇದೆ. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ 8 ಪ್ರದೇಶಗಳು ಈಗ ಸೀಲ್ ಡೌನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ತೊಕ್ಕೊಟ್ಟು ಈಗಾಗಲೇ ಒಂದು ಸೋಂಕಿನ ಪ್ರಕರಣಗಳು ಅಲ್ಲಿ ಕಂಡು ಬಂದಿದೆ, ಅದನ್ನ ಸೀಲ್ ಡೌನ್ ಮಾಡಲಾಗಿದೆ. ಉಪ್ಪಿನಂಗಡಿಯಲ್ಲಿ ಸೋಂಕಿತ ಪ್ರಕರಣ ಕಂಡು ಬಂದಿದೆ, ಅದು ಸೀಲ್ ಡೌನ್ ಆಗಿದೆ. ತುಂಬೆಯಲ್ಲಿ, ಬಂಟ್ವಾಳ ತಾಲೂಕಿನ ತುಂಬೆಯಲ್ಲಿ ಒಂದು ಪ್ರಕರಣ ಕಂಡು ಬಂದಿದೆ. ಜೊತೆಗೆ ಸಜಿಪನಡು ಗ್ರಾಮದಲ್ಲಿ 10 ತಿಂಗಳ ಮಗುವಿಗೆ ಸೋಂಕು ಕಾಣಿಸಿಕೊಂಡಿರುವಂತಹ ಪ್ರದೇಶ, ಅದನ್ನು ಕೂಡ ಈಗ ಸೀಲ್ ಡೌನ್ ಮಾಡಲಾಗಿರುವಂತದ್ದು. ಸುಳ್ಯದ ಅಜ್ಜಾವರದ ವ್ಯಕ್ತಿಯಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು, ಸುಳ್ಯದ ಅಜ್ಜಾವರ ಈಗ ಸೀಲ್ ಡೌನ್ ಆಗಿದೆ. ಬೆಳ್ತಂಗಡಿಯ ಕರಾಯದ ಯುವಕನಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು, ದುಬೈನಿಂದ ಬಂದಿದ್ದಂತಹ ಯುವಕನಲ್ಲಿ, ಆತನನ್ನ ಕೂಡ ಈಗ ಆದ್ರೆ ಆ ಒಂದು ಪ್ರದೇಶವನ್ನ ಕೂಡ ಈಗ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಅಲ್ಲಿಗೆ ಬೇಕಾದಂತಹ ಎಲ್ಲ ವಸ್ತುಗಳು, ಅವಶ್ಯಕ ವಸ್ತುಗಳು, ಬೇಕಾಗಿರುವಂತಹ ವಿಚಾರಗಳೆಲ್ಲವನ್ನು ಕೂಡ ಸರ್ಕಾರದ ವತಿಯಿಂದಲೇ ಮನೆ ಬಾಗಿಲಿಗೆ ಪೂರೈಕೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಆ ಒಂದು ಪ್ರದೇಶಗಳ ಪಟ್ಟಿಗೆ ಈಗ ಬಂಟ್ವಾಳ ಕೂಡ ಸೇರ್ತಾ ಇದೆ. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆತಂಕ ಮತ್ತಷ್ಟು ಹೆಚ್ಚಳ ಆಗಿದೆ. ಇಷ್ಟರವರೆಗೆ ನಾವು ಸೇಫ್ ಅಂತ ಅಂದ್ಕೊಳ್ತಾ ಇದ್ವಿ, ನಿರಾಳರಾಗಿದ್ವಿ. ಮಾತ್ರ ಅಲ್ಲ, ಜನರಲ್ಲಿ ಏನೋ ಒಂದು ಎಲ್ಲೋ ಒಂದು ರೀತಿ ನಿರ್ಲಕ್ಷ್ಯದ ಭಾವನೆಗಳು ಕೂಡ ಬಂದಿತ್ತು. ನೆಗ್ಲೆಕ್ಟ್ ಆಗಿ ವರ್ತಿಸುವಂಥದ್ದು, ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಹೇಳಿದ್ರು,
ಮನೆಯಿಂದ ಹೊರಗಡೆ ಬಂದು ಸುತ್ತಾಡುವಂಥದ್ದು, ವಾಹನಗಳಲ್ಲಿ ಅನಾವಶ್ಯಕವಾಗಿ ತಿರುಗಾಡುವಂತಹ ವಿಚಾರಗಳು ಎಲ್ಲವೂ ಕೂಡ ನಡೀತಾ ಇತ್ತು. ಆದರೆ ಇನ್ನು ಮುಂದಕ್ಕೆ ನಾವು ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಕೊರೋನಾ ಸೋಂಕು ಮುಕ್ತ ಆಗುವತ್ತ ಸಾಗ್ತಾ ಇಲ್ಲ. ಅಪಾಯ ಯಾವಾಗ ಹೇಗೆ ಯಾವ ರೂಪದಲ್ಲಿ ಬೇಕಿದ್ರೂ ಬರಬಹುದು ಅನ್ನುವಂಥದ್ದಕ್ಕೆ ಈಗ ಬಂಟ್ವಾಳದಲ್ಲಿ ಕಂಡು ಬಂದಿರುವಂತಹ ಒಂದು ಪ್ರಕರಣ ಏನಿದೆ ಇದು ಅತ್ಯಂತ ಸ್ಪಷ್ಟವಾದ ನಿದರ್ಶನ. ಸಾರ್ವಜನಿಕರು ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದ್ರು ಕೂಡ ಸಾಕಾಗೋದಿಲ್ಲ. ಈ ಒಂದು ಮಹಾಮಾರಿ ಪ್ರಪಂಚದಾದ್ಯಂತ ಈಗ 210ಕ್ಕೂ ಹೆಚ್ಚು ದೇಶಗಳನ್ನ ವ್ಯಾಪಿಸಿಕೊಂಡಿರುವಂತಹ ಮಹಾಮಾರಿ, ಲಕ್ಷಕ್ಕೂ ಅಧಿಕ ಜನರನ್ನ ಬಲಿ ಪಡೆದುಕೊಂಡಿರುವಂತಹ ಮಹಾಮಾರಿ ಇದು. ಹೀಗಾಗಿ ಇದನ್ನ ಅಷ್ಟು ಲೈಟ್ ಆಗಿ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಅಪಾಯ ತಪ್ಪಿದ್ದಲ್ಲ ಅನ್ನುವಂಥದ್ದಕ್ಕೆ ಅತ್ಯಂತ ಸ್ಪಷ್ಟ ಉದಾಹರಣೆಯನ್ನ ನಾವು ಈ ಒಂದು ಪ್ರಕರಣದ ಮೂಲಕ ಗಮನಿಸಬಹುದು. ಇನ್ನು ಮುಂದೆ ಒಂದು ನಿರೀಕ್ಷೆಗಳಿತ್ತು, ಕನಿಷ್ಠ ಒಂದು ಮೇ 3ರ ಬಳಿಕವಾದ್ರೂ ಲಾಕ್ಡೌನ್ ಸಡಿಲಿಕೆ ಆಗಬಹುದು ಅನ್ನುವಂಥದ್ದು. ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ, ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳಕಿಗೆ ಬರ್ತಾ ಇರುವಂತಹ ಪ್ರಕರಣಗಳನ್ನ ಗಮನಿಸಿದ್ರೆ ಮೇ 3ರ ಸಂದರ್ಭದಲ್ಲೂ ಕೂಡ ಲಾಕ್ಡೌನ್ ಸಡಿಲಿಕೆ ಆಗುವಂಥದ್ದು ಸ್ವಲ್ಪ ಕಷ್ಟ ಎನ್ನುವಂತಹ ಅಭಿಪ್ರಾಯಗಳು ಕೇಳಿ ಬರ್ತಾ ಇರುವಂಥದ್ದು. ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ. ಏನು ಸಲಹೆಗಳನ್ನ, ನಿರ್ದೇಶನಗಳನ್ನ, ಸೂಚನೆಗಳನ್ನ, ಮಾರ್ಗಸೂಚಿಗಳನ್ನ ಕೊಡುತ್ತೆ, ಅದರ ಅನ್ವಯ ಎಲ್ಲಾ ಸರ್ಕಾರಗಳು ತೀರ್ಮಾನವನ್ನ, ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಸೊ ಸದ್ಯದ ಮಟ್ಟಿಗೆ ಅಂತೂ ಅಂದ್ರೆ ನಾಳೆಯಿಂದ ಕೆಲವೊಂದು ವಿಚಾರಗಳಲ್ಲಿ ಸಡಿಲಿಕೆ ಆಗಬಹುದು ಅನ್ನುವಂಥ ನಿರೀಕ್ಷೆಗಳೇನಿದೆ, ಅಂತಹ ಯಾವುದೇ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳುವಂತ ಅವಶ್ಯಕತೆಗಳಿಲ್ಲ. ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಲಾಕ್ಡೌನ್ನ ನಿಯಮಗಳು ಮತ್ತಷ್ಟು ಕಠಿಣ ಆಗಿರುತ್ತವೆ ಅನ್ನುವಂಥದ್ದಕ್ಕೆ ಎಲ್ಲರೂ ಕೂಡ ಒಗ್ಗಿಕೊಳ್ಬೇಕಾಗತ್ತೆ.
ತಮ್ಮ ತಮ್ಮ ಮನೆಗಳಲ್ಲೇ ಇರಬೇಕು. ಬೈಕ್ಗಳನ್ನು ಓಡಾಡೋದು, ಸುಮ್ಮನೆ ವಾಕ್ ಮಾಡೋದು ಇದನ್ನೆಲ್ಲ ನಿಷೇಧಿಸಿದೆ. ದಯವಿಟ್ಟು ಮನೆ ಒಳಗಡೆ ಇರಿ. ನಮಗೆ ಬೇಕಾದಂತಹ ಅವಶ್ಯಕತೆ ವಸ್ತುಗಳನ್ನು ಸ್ಥಳೀಯರಿಗೆ ನಿಮಗೆ ಒದಗಿಸಿಕೊಡಲಿದೆ. ತಮ್ಮ ತಮ್ಮ ಮನೆಗಳಲ್ಲೇ ಇರಬೇಕು. ಬೈಕ್ಗಳನ್ನು ಓಡಾಡೋದು, ಸುಮ್ಮನೆ ವಾಕ್ ಮಾಡೋದು ಇದನ್ನೆಲ್ಲ ನಿಷೇಧಿಸಿದೆ. ದಯವಿಟ್ಟು ಮನೆ ಒಳಗಡೆ ಇರಿ. ನಮಗೆ ಬೇಕಾದಂತಹ ಅವಶ್ಯಕತೆ ವಸ್ತುಗಳನ್ನು ಸ್ಥಳೀಯರಿಗೆ ನಿಮಗೆ ಒದಗಿಸಿಕೊಡಲಿದೆ. ತಮ್ಮ ತಮ್ಮ ಮನೆಗಳಲ್ಲೇ ಇರಬೇಕು. ಬೈಕ್ಗಳನ್ನು ಓಡಾಡೋದು, ಸುಮ್ಮನೆ ವಾಕ್ ಮಾಡೋದು ಇದನ್ನೆಲ್ಲ ನಿಷೇಧಿಸಿದೆ. ದಯವಿಟ್ಟು ಮನೆ ಒಳಗಡೆ ಇರಿ. ನಮಗೆ ಬೇಕಾದಂತಹ ಅವಶ್ಯಕತೆ ವಸ್ತುಗಳನ್ನು ಸ್ಥಳೀಯರಿಗೆ ನಿಮಗೆ ಒದಗಿಸಿಕೊಡಲಿದೆ. ತಮ್ಮ ತಮ್ಮ ಮನೆಗಳಲ್ಲೇ ಇರಬೇಕು. ಬೈಕ್ಗಳನ್ನು ಎಸ್, ಈಗ ಬಂಟ್ವಾಳದಲ್ಲಿ ಮಹಿಳೆ ಮೃತಪಟ್ಟಿರುವಂತಹ ಆಘಾತಕಾರಿ ಮಾಹಿತಿಯನ್ನ ಅರಗಿಸಿಕೊಳ್ತಾ ಇರುವ ನಡುವೆ ಮತ್ತೊಂದು ಆಘಾತಕಾರಿ ಮಾಹಿತಿ, ಮತ್ತೊಂದು ಪ್ರಕರಣ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ಉಪ್ಪಿನಂಗಡಿ ಮೂಲದ ಸೋಂಕಿತ ವ್ಯಕ್ತಿಯ ಪತ್ನಿಯಲ್ಲಿ ಈಗ ಸೋಂಕು ಕಾಣಿಸಿಕೊಂಡಿರುವಂತಹ ವಿಚಾರ ಬಹಿರಂಗಗೊಳ್ತಾ ಇದೆ.
ಪಾಸಿಟಿವ್ ಪ್ರಕರಣ ಪತ್ತೆಯಾಗುವಂತಹ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಏಪ್ರಿಲ್ 16ರಂದು ಪಾಸಿಟಿವ್ ಆಗಿ ಕಂಡು ಬಂದಿದ್ದಂತಹ ಉಪ್ಪಿನಂಗಡಿಯ ನಿವಾಸಿ ಆತನ ಪತ್ನಿಯಲ್ಲಿ ಈಗ ಸೋಂಕು ದೃಢಪಟ್ಟಿದೆ. ಪೇಷಂಟ್ ನಂಬರ್ 325 325ನೇ ರೋಗಿಯ ಸಂಪರ್ಕದಿಂದ ಪತ್ನಿಗೆ ಸೋಂಕು ಹರಡಿದೆ. ಆ ಒಂದು ವಿಚಾರ ಈಗ ವೈದ್ಯಕೀಯ ರಿಪೋರ್ಟ್ ನಲ್ಲಿ ಲ್ಯಾಬ್ನಿಂದ ಬಂದಿರುವಂತಹ ರಿಪೋರ್ಟ್ ನಲ್ಲಿ ದೃಢಪಟ್ಟಿದೆ. ಮಂಗಳೂರಿನ ವೆಲ್ಲಾಕ್ ಕೋವಿಡ್ ಆಸ್ಪತ್ರೆಯಲ್ಲಿ ಆ ಮಹಿಳೆಗೆ ಈಗ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. 30 ವರ್ಷ ವಯಸ್ಸಿನ ಮಹಿಳೆ ಈಗ ಸೋಂಕಿಗೆ ತುತ್ತಾಗಿದ್ದಾರೆ. ಮಾರ್ಚ್ 27ರಂದು ದೆಹಲಿಯಿಂದ ಬಂದಿದ್ದಂತಹ ಉಪ್ಪಿನಂಗಡಿ ನಿವಾಸಿಯಲ್ಲಿ ಸೋಂಕು ಪತ್ತೆಯಾಗಿತ್ತು. ಏಪ್ರಿಲ್ 1ರಂದು ಪತ್ತೆ ಮಾಡಿ ಜಿಲ್ಲಾಡಳಿತದಿಂದ ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಕೂಡ ಮಾಡಲಾಗಿತ್ತು ಅನ್ನುವಂತಹ ವಿಚಾರಗಳು. ಅದರ ನಡುವೆ ಈಗ ಪತ್ನಿ ಮತ್ತು ಮನೆಯವರ ಜೊತೆ ಈ ವ್ಯಕ್ತಿ ಸಂಪರ್ಕದಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಪತ್ನಿಗೆ ಸೋಂಕು ತಗುಲಿದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬಹುದು. 15 ಆಗಿದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿಗೆ ತುತ್ತಾದವರ ಸಂಖ್ಯೆ. ಈ ಪೈಕಿ 12 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಒಬ್ಬ ಮಹಿಳೆ ಇಂದು ಸಾವನ್ನಪ್ಪಿರುವಂತದ್ದು. ಇಬ್ಬರಿಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಪಾಲಿಗೆ ಇವತ್ತು ಕಹಿ ಸುದ್ದಿಗಳ ಸರಮಾಲೆ ಕಾಣಿಸಿಕೊಳ್ತಾ ಇರುವಂತದ್ದು. ಬೆಳ್ಳಂಬೆಳಗ್ಗೆ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿದ್ರು, ಅಲ್ಲಿ ಅವರು ಮೃತಪಟ್ಟಿದ್ದಾರೆ ಎನ್ನುವಂತಹ ವಿಚಾರಗಳು ಬಹಿರಂಗ ಆಯಿತು. ಅದರ ಬೆನ್ನಲ್ಲೇ ಲ್ಯಾಬ್ನ ರಿಪೋರ್ಟ್ ಬಂದಿರುವಂತದ್ದು. ಲ್ಯಾಬ್ ರಿಪೋರ್ಟ್ ನಲ್ಲಿ ಆ ಮಹಿಳೆ ಸೋಂಕಿಗೆ ತುತ್ತಾಗಿದ್ರು ಅನ್ನುವಂತಹ ವಿಚಾರಗಳು ಕೂಡ ಬಹಿರಂಗವಾಗಿದೆ. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಉಪ್ಪಿನಂಗಡಿ ಮೂಲದ ವ್ಯಕ್ತಿಯಲ್ಲಿ ಏನು ಸೋಂಕು ಕಾಣಿಸಿಕೊಂಡಿತ್ತು, ಆ ವ್ಯಕ್ತಿಯ ಪತ್ನಿಗೂ ಈಗ ಸೋಂಕು ತಗುಲಿದೆ. ಸದ್ಯಕ್ಕೆ ಇಬ್ಬರು ಕೊರೋನಾ ರೋಗಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ಇರುವಂತಹ ಆಕ್ಟಿವ್ ಪ್ರಕರಣಗಳು ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ 2. ಏಪ್ರಿಲ್ 16ರಂದು ಪಾಸಿಟಿವ್ ಕಂಡು ಬಂದಿದ್ದಂತಹ ಉಪ್ಪಿನಂಗಡಿಯ ನಿವಾಸಿಯ ಪತ್ನಿ ಈಗ ಸೋಂಕಿಗೆ ತುತ್ತಾಗಿದ್ದಾರೆ ಅನ್ನುವಂಥದ್ದನ್ನು ನೋಡಬಹುದು. ಅದರ ಜೊತೆಗೆ ಮತ್ತೊಂದು ಪ್ರದೇಶದಲ್ಲೂ ಕೂಡ ಈಗ ಸೀಲ್ ಡೌನ್ ಮಾಡೋದಿಕ್ಕೆ ಜಿಲ್ಲಾಡಳಿತ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದೆ. ಅಂದ್ರೆ ಈಗಾಗಲೇ ಉಪ್ಪಿನಂಗಡಿಯನ್ನ ಸೀಲ್ ಡೌನ್ ಮಾಡಲಾಗ್ತಾ ಇದೆ. ಎಚ್ಚರಿಕೆಯನ್ನ ಮತ್ತಷ್ಟು ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇದೀಗ ತೀರ್ಮಾನವನ್ನ ತೆಗೆದುಕೊಳ್ತಾ ಇದೆ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.